This program is brought to you by Shashi Detergent Soap. Shashi ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty. ಹಲೋ ಸಾಯಿರಾ. ಹೈ ಸರ್. ಎಲ್ಲಿಂದ ಬಂದಿದ್ದೀರಾ? ಬಂದರ್, ಕುಡ್ಲ. ಓಕೆ, ಏನು ಸೊಲ್ಲರ್? ಹುಷಾರಿದ್ದೀನಿ. ಕನ್ನಡ? ಕನ್ನಡ. ಕನ್ನಡ, ಸೂಪರ್. ಓಕೆ ಓಕೆ. ಸೊ ಎಷ್ಟು ವರ್ಷದಿಂದ ಡಾನ್ಸ್ ಮಾಡ್ತಿದ್ದೀರಾ? ಸ್ಕೂಲಿಂದ ಮಾಡ್ತಾ ಇದ್ದೆ. Okay. ಇವಾಗ 1 year ಇಂದ ಜುಂಬಾ ಕ್ಲಾಸ್ ಹೋಗ್ತಿದ್ದೀನಿ. ಎಲ್ಲಿ? ಜುಂಬಾ ಕ್ಲಾಸ್. ಜುಂಬಾ ಕ್ಲಾಸಸ್ ಹೋಗ್ತೀರಾ? ಓಕೆ. ಹೇಗೆ, ಹೌ ಸಡನ್ಲಿ ಡಾನ್ಸಿಂಗ್ ಇಂಟ್ರೆಸ್ಟೆಡ್? ಮಾಡಬೇಕಂತ ಆಸೆ ಇತ್ತು, ಮಾಡ್ತೀನಿ. ಓಕೆ, ಅದಕ್ಕೆ ಬಂದೆ. ಸೂಪರ್. ಓಕೆ, ಲೆಟ್ಸ್ ಸಿ ಯುವರ್ ಪರ್ಫಾರ್ಮೆನ್ಸ್, ನೋಡೋಣ. ಓಕೆ. Yeah. That's how y'all do it. Loves the game I wanna play. I am creeping up. So seductive. कैसे बताऊं तुझे बात जिया की, जानू मैं तो जानू सारी चाल पिया की, चैन मेरा लूटे लूटे रतियां जगाए मुझे सजना अनाड़ी बेईमान। ಹಾಯ್ ಸಾಯಿರಬ್ಬ. ಸೊ ಹೇಗೆ ಅನಿಸ್ತು? ಸಾಕಾಯ್ತಾ? ಇಲ್ಲ. ಹಾಂ, ಮಾತಾಡಿ ನೋಡ. ಹೇಗೆ ಅನಿಸ್ತು ಪರ್ಫಾರ್ಮ್ ಮಾಡಿ? ಚಂದ ಮಾಡಿದ್ದೀನಿ ಅನಿಸ್ತಾ ಇದೆ. ಯಾರು ಕೊರಿಯೋಗ್ರಾಫರ್, ಯಾರಾದರೆ ಕೊರಿಯೋಗ್ರಾಫರನ್ನು ಹೈರ್ ಮಾಡಿದ್ರಾ? ಆನ್ಲೈನ್ ಕ್ಲಾಸ್. ಯಾವುದು? ತರುಣ್ ಸರ್. ತರುಣ್. ಓಕೆ ಓಕೆ, ಫೈನ್. ಸೊ ಎಷ್ಟು ಟೈಮ್ ಆಯಿತು ನೀವು ಜುಂಬಾ ಕ್ಲಾಸಿಗೆ ಜಾಯ್ನ್ ಆಗಿ? 1 year. 1 year. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸಾಯಿರಾ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಕಾಸ್ಟ್ಯೂಮ್ ಆಗಲಿ, ನಿಮ್ಮ ಮೇಕಪ್ ಅಲ್ಲಿ ಆಲ್ಮೋಸ್ಟ್ ಒಳ್ಳೆ ಪ್ರಿಪೇರ್ ಆಗಿ ಬಂದಿದ್ದೀರಾ. ಇವನ್ ಕೊರಿಯೋಗ್ರಫಿನೂ ಚೆನ್ನಾಗಿ ಮಾಡಿದ್ದೀರಾ. ಅದಕ್ಕೆ ಆಲ್ಮೋಸ್ಟ್ ಒಂದು 70% ನೀವು ಟ್ರೈ ಮಾಡಿದ್ದೀರಾ ಅದು ಚೆನ್ನಾಗಿ ಆಗಬೇಕಂದ್ರೆ. ಇನ್ನೂ ಒಂದು ವೇಳೆ ಹೀಗೆ ಅವಕಾಶ ಡೆಫಿನೆಟ್ಲಿ ನಿಮಗೆ ಸಿಕ್ಕಿದರೆ ಒಳ್ಳೆ ಒಂದು ಬ್ಯೂಟಿಫುಲ್ ಪರ್ಫಾರ್ಮರ್ ಆಗಿ ನೀವು ಹೊರಗೆ ಬರ್ತೀರಾ. ಯಾಕಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ಚೆನ್ನಾಗಿದೆ. ಸೊ ಸಾಯಿರವ್ರೆ, ಯಾರು ಜಾಸ್ತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಮನೆಯಲ್ಲಿ? ಮನೆಯಲ್ಲಿ ಹಸ್ಬೆಂಡ್ ಸಪೋರ್ಟ್. ಎಲ್ಲ ಯಾರು? ಹಸ್ಬೆಂಡ್ ಮನೆಯಲ್ಲಿ ಸಪೋರ್ಟ್ ಇದ್ದಾರೆ. ಎಂತ ಮಾಡ್ತಾರೆ ಹಸ್ಬೆಂಡ್? ಕುವೈಟಲ್ಲಿದ್ದಾರೆ. ಸೊ ಹೇಳಿದರೆ ಡಾನ್ಸ್ ಮಮ್ಮಿಗೆ ತುಂಬ ಖುಷಿ ಆಯಿತು. ಸೊ ಇವತ್ತು ನನ್ನ ಪ್ರಕಾರ ಒಂದು ಡಾನ್ಸ್ ಮಮ್ಮಿ ಡಾನ್ಸಿಗೆ ಒಂದು ಕಂಪ್ಲೀಟ್ ಕಳೆ ಬಂತ ಅಂತೇಳಿ ನನ್ನ ಅನಿಸಿಕೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಸಾಯಿರವರೇ. ಸೊ ಒಂದು ವೇಳೆ ಸಿಲೆಕ್ಟ್ ಆದರೆ ಡೆಫಿನೆಟ್ಲಿ ಬೇರೆ ಬೇರೆ ಟೈಪನ್ನು ನೀವು ಪ್ರಯತ್ನ ಪಡಬೇಕು, ಯಾಕಂದರೆ ನಿಮ್ಮ ಪೊಟೆನ್ಷಿಯಲ್ ಇದೆ. ಓಕೆ, ಸೊ ಆಲ್ ದ ಬೆಸ್ಟ್. ಆ್ಯಂಡ್ ನನ್ನ ಸೈಡಿಂದ ಡೆಫಿನೆಟ್ಲಿ ಯಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾಯಿರಾ, ಹಾಯ್. ಹಾಯ್.
ಸೂಪರಾಗಿ ಪರ್ಫಾರ್ಮ್ ಮಾಡಿದ್ರೆ ಗುಡ್. ನನಗೆ ಒಂದಿಷ್ಟ ಏನಂದರೆ ಇಟ್ ವಾಸ್ ಅ ಕಂಪ್ಲೀಟ್ ಪ್ಯಾಕೇಜ್, ರೈಟ್ ಫ್ರಮ್ ಯುವರ್ ಡ್ಯಾನ್ಸಿಂಗ್, ಎಕ್ಸ್ಪ್ರೆಷನ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಯು ಆರ್ ವೆಲ್ ಪ್ರಿಪೇರ್ಡ್. ಹೀಗಿರಬೇಕು, ದಿಸ್ ಈಸ್ ದ ವೇ. ಓಕೆ, ಐ ಅಪ್ರಿಷಿಯೇಟ್ ದ ಕೊರಿಯೋಗ್ರಫರ್. ಅವ್ರು ಹೆಂಗೆ ನಿಮ್ಮನ್ನು ಟ್ರೈನ್ ಮಾಡಿ ಒಂದು ಪ್ಯಾಕೇಜ್ ಮಾಡಿ ಆ ಪರ್ಫಾರ್ಮೆನ್ಸನ್ನು ಇಲ್ಲಿ ಕೊಡೋಕ್ಕೆ ನಿಮಗೆ ಕಲಿಸಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಎಕ್ಸಿಕ್ಯೂಟೆಡ್ ಆಲ್ಮೋಸ್ಟ್ 80% ಆಫ್ ಇಟ್. ಸ್ಟಿಲ್ ಇಯರ್ ಆ್ಯಂಡ್ ದೇರ್ ಅಲ್ಲಿ ಮಿಸ್ಟೇಕ್ಸ್ ಇತ್ತು, ಅದು ಇಂಪ್ರೂವೈಸ್ ಮಾಡ್ಬೋದು ನಿಮಗೆ. ಸೊ ಯು ಹ್ಯಾವ್ ದಟ್ ಪೊಟೆನ್ಷಿಯಲ್. ದಟ್ ಈಸ್ ವೈ ಇವನ್ ಐ ಅಗ್ರಿ ವಿತ್ ಪ್ರಮೋದ್ ಸರ್. It's a yes for me. ಥ್ಯಾಂಕ್ ಯು ಸೋ God ಮಚ್. bless. ಥ್ಯಾಂಕ್ ಯು. Please come and collect your medal. ಹಾಯ್ ಶ್ರುತಿ. ಸೊ ಎಲ್ಲಿಂದ ಬಂದಿದ್ದೀರಾ ತತಿ ಅವರೇ? ಕುಡ್ಲ. ಕುಡ್ಲ. ಸೊ ತುಳು ಬರ್ಪುಂಡು. ಹಾಂ. ಸೊ ಡಾನ್ಸ್ ಕ್ಲಾಸ್ಗೆ ಹೋತಾರ ಅಥವಾ ಫಸ್ಟ್ ಟೈಮ್ ಡಾನ್ಸ್ ಮಾಡ್ಕೊಂಡ್ರೆ? ಪಂಡ ಸ್ಕೂಲ್ ಕಾಲೇಜ್ ಡೇಸ್ ಮಲ್ತೊಂದಿತ್ತೆ. ಇತ್ತೆ ರೀಸೆಂಟ್ ಎನ್ನ ಮಗಲಿನ ಡ್ಯಾನ್ಸ್ ಕ್ಲಾಸ್ ಪಾಡ್ದೆ. ಓಕೆ, ಅಲ್ಪ ಸ್ಪಾಟ್ ಲೈಟ್. ಓಕೆ, ಫೈನ್. ಅಲ್ಪ ಜುಂಬಾ ಕ್ಲಾಸಸ್ ಉಂಡು, ಸೊ ಯಾರನ್ನ ಜಾಯಿನ್ ಆತ್. ಸೊ ಓಕೆ, ಫೈನ್. ಸೊ ಏನ ಪರ್ಫಾರ್ಮೆನ್ಸ್ ತೂದು ಬಕ್ಕ ಪಾತಿರ್ಗನೆ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. इश्क मजहब इश्क मेरी जात बन गई. तुम जो आए जिंदगी में बात बन गई. सपने तेरी चाहतों के, सपने तेरी चाहतों के देखते हूँ अब गई. दिन है सोना और चांदी रात बन गई. हो तुम जो आए जिंदगी में बात बन गई. थोड़ी फुर्सत भी मेरी जा कभी बाहों को दीजिए. थोड़ी फुर्सत भी मेरी जा कभी बाहों को दीजिए. आज की रात मजा हुस्न का आँखों से लीजिए. आज की रात मजा हुस्न का आँखों से लीजिए. वक्त बर्बाद न बिन बात की बातों में कीजिए. वक्त बर्बाद न बिन बात की बातों में कीजिए. आज की रात मजा हुस्न का आँखों से लीजिए. आज की रात मजा हुस्न का आँखों से लीजिए. ಪ್ರೀತಿ, ಏರ್ ಕೊರಿಯೋಗ್ರಫರ್ ನೇಕ ಸುನಿಲ್. ಸುನಿಲ್. ಸೊ ದ್ಯಾಗ್ ಈ ಫಾರ್ಮ್ ದಾದಿತ್ತಾರೆ ಫಸ್ಟ್ ಒಂಜಿ ಸ್ಲೋ ಸಾಂಗ್ ಕಥಕ್ ಟೈಪ್ ಬೋಡು. ಓಕೆ, ಸೇರ್ ಕಥಕ್ ಟ್ರೈನ್ ಇಜ್ಜಿ ಓಕೆ ಸ್ಟಾರ್ಟಿಂಗ್ ಒಂಜಿ ಡ್ಯಾನ್ಸ್ ಕ್ಲಾಸ್ ಡೋರ ಬಂದು ಕೊಡ್ತಿದ್ದೆ, ಜುಂಬಾ ಕ್ಲಾಸ್. ಓಕೆ, ಸೊ ಐನೇ ಪರ್ಫೆಕ್ಟ್. ಅಚ್ಚಾ, ಓಕೆ. ವಿಜಿ, ದೆರ್ ಈಸ್ ಅ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್. ಮನ್ಪೋಲಿ ನನ್ಲ ಬೆಟರ್ ಮನ್ಪೋಲಿ, ಬಟ್ ಯು ಹ್ಯಾವ್ ದಟ್ ಗ್ರೇಸ್ ಇನ್ ಯು. ಆ ಗ್ರೇಸ್ ಉಂಡು, ಎಕ್ಸ್ಪ್ರೆಷನ್ಸ್ ನೀಟ್ ಉಂಡು, ಲೈನ್ಸ್ ಕ್ಲೀನ್ ಉಂಡು, ಬಟ್ ಐ ವಾಂಟೆಡ್ ಟು ಸಿ ಮೋರ್. ಓಕೆ, ಸೊ ದಟ್ ಈಸ್ ವೈ ಐ ವುಡ್ ಸೇ ಐ ವಿಲ್ ಕೀಪ್ ಯು ಆನ್ ಹೋಲ್ಡ್ ಆಸ್ ಆಫ್ ನೌ.
ಇತ್ತೆಗೆ ಹೋಲ್ಡ್ ಹಿಡ್ದೀಪೆ ಬಟ್ ನೆವರ್ದಲೆಸ್ ಯು ಪರ್ಫಾರ್ಮ್ಡ್ ವೆಲ್. ಥ್ಯಾಂಕ್ ಯು. Okay, you have a beautiful expression, cute face, Panoli. You have that tuna gonji Panoli. Okay, she is good at dancing, but nanla improve out. All right. So as of now, Enk hold deep. So Pramanana. ಹಾಯ್ ಧೃತಿ. ಹಾಯ್ ಸರ್. ನಮಸ್ತೆ. ನಮಸ್ತೆ. ಸೊ ಭಾರಿ ಬ್ಯೂಟಿಫುಲ್ ಡಾನ್ಸರ್ ಇದೆ, ಭಾರಿ ಗೊಂಜಿ ಗ್ರೇಸ್ಫುಲ್ ಡಾನ್ಸರ್, ಥ್ಯಾಂಕ್ ಯು. ಭಾರಿ ಶೋಕ್ ಮಾದ ಮಸ್ತ್ ಆಡಂಬ ಇದೆ ಅಂದರೆ ನಾರ್ಮಲ್ ಒಂಜಿ ಕಾಸ್ಟ್ಯೂಮ್ಸ್ ಬರ್ತದೆ ಇರು ಆಡಿಷನ್ಸ್ ಕೊಡ್ತಾರೆ. ಸೊ ಇತ್ತಿಂಡೆಲ್ಲ ಭಾರಿ ಶೋಕ್ ತೋಜೊಂದಿತ್ತೇನೆ. ಟ್ರೈನ್ಡ್ ಕ್ಲಾಸಿಕಲ್ ಡಾನ್ಸರ್ ಇರೆ ಹೆಜ್ಜೆ ಫಸ್ಟ್ ಟೈಮ್ ಮಾಡ್ತಾನೆ. ಸೊ ಆಲ್ಮೋಸ್ಟ್ ಒಂಜಿ ಕ್ಲಾಸಿಕಲ್ ಅವಾರ್ಡ್, ವೆಸ್ಟರ್ನ್ ಅವಾರ್ಡ್, ಬಾಲಿವುಡ್ ಮೂಜು ಫಾರ್ಮ್ಸ್ ನೀ ಟ್ರೈ ಮಾಡ್ತಾರೆ. ಇರೇಗ ಆ್ಯಸ್ ಅ ಡಾನ್ಸರ್ ಅದು ನಲ್ಲ ಮಸ್ತ್ ಇರೇಗ ಪರ್ಫಾರ್ಮ್ ಮಲ್ಪಡು. ಇರೇಗ ಆ ಒಂಜಿ ಎಬಿಲಿಟಿ ಉಂಡು. ಕೊರಿಯೋಗ್ರಾಫರ್ ನಮ್ಮಿತ್ತ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಡೆಡ್ ಸ್ಟೆಪ್ಸ್ನು ಇರೇಗ ಮಲ್ಪುನಾಥ ಕೆಪಾಸಿಟಿ ಉಂಡು, ಡೆಫಿನೆಟ್ಲಿ ಉಂಡು. ಓಕೆನಾ? ಸೊ ಯಾನ್ ಡೆಫಿನೆಟ್ಲಿ ಎಸ್ ಪನ್ಪೇರೆಗೆ ಎಂಕ ಮಸ್ತ್ ಇಷ್ಟ ಅಂದರೆ. ಸೊ ಒಂಜಿ ವೇಳೆ ಎಲ್ಟನ್ ಸೈಡ್ ಇರೇಗ ಎಸ್ ತಿಕ್ಕಂಡ ಸಿಲೆಕ್ಟ್ ಒಂಜಿ ವೇಳೆ ಆ ಎರಡ ಇದು ಕಾನ್ಸಂಟ್ರೇಟ್ ಮಸ್ತ್ ಮಲ್ಪೋಡು ದಾಯ ಗೊತ್ತುಂಡ. ಇರಿಗೆ ಎಡ್ಡ ಪೊಟೆನ್ಷಿಯಲ್ ಉಂಟು, ಮಸ್ತ್ ಗ್ರೇಸ್ಫುಲ್ ಆದಿರ್ ಪರ್ಫಾರ್ಮ್ ಮಲ್ಪೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ನಮಸ್ತೆ. ನಮಸ್ತೆ ಸರ್. ಹಾಂ, ಎಲ್ಲಿಂದ? ಸರ್ ಕುಮಟಾ. ಕುಮಟಾ, ಕನ್ನಡ. ಕನ್ನಡ. ಓಕೆ, ಹೇಳಿ ಮೇಡಮ್, ಎಷ್ಟು ವರ್ಷದಿಂದ ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ? ಇಲ್ಲ ಸರ್, ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗಿಲ್ಲ. ಹೀಗೆ ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ, ಡ್ಯಾನ್ಸ್ ಡಿವೋಟರ್ಸ್ ಅಂತೇಳಿ. ಡ್ಯಾನ್ಸ್ ಡಿವೋಟರ್ಸ್, ಓಕೆ. ಅವ್ರು ಹೋದಾಗ ಎಲ್ಲ ಪೇರೆಂಟ್ಸಿಗೂ ಹೀಗೆ ಕೇಳಿದರು, ಇದು ಪಾರ್ಟಿಸಿಪೇಟ್ ಮಾಡ್ತೀರಾ ಈಗ ಉಂಟು ಅಂತೇಳಿ. ಎಲ್ಲ ಇಲ್ಲ ಅಂದರು. ಸೊ ಉತ್ತರ ಕನ್ನಡದಿಂದ ನೀವು ಒಂದ್ಸರಿ ಪ್ರಾಕ್ಟಿಸಿಪೇಟ್ ಮಾಡಿ ನೋಡಿ ಅಂತ ನನಗೆ ಹೇಳಿದರು. ಸೊ ಅದಕ್ಕೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಅಡ್ಡಿಲ್ಲ ಅಂತೇಳಿ. ಪರ್ಫೆಕ್ಟ್. ಸೊ ಡ್ಯಾನ್ಸ್ ನೋಡೋಣ, ಮತ್ತೆ ಮಾತಾಡೋಣ. ಓಕೆ ಸರ್. जीव झाला येडा पिसा त्याचा नाही भरवसा तोल राहीना राखली की मर्जी तुमच्या जोडीनं मी आले फिरतीच्या या रंगीराया चिंबोली मी झाले राया सोडा का तरी काळ येळ नाही बरी पुन्हा भेटू केव्हा तरी साजना मला जाऊ द्या ना घरी वाजले की बारा 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 एक समय छंद मला करता काय करता गाडी हिला फ्रेंड आम्ही येत्या बाजारी हे सहाची ती गाडी गेली नावाची ती गेली आता पाण्याची गाडी निघाली हिला जाऊ द्या ना घरी वाजले की बारा मला जाऊ द्या ना घरी वाजले की बारा ಓಕೆ ಪ್ರಿಯಾಂಕಾ. ಲಾವಣ್ಯ ಅಂದರೆ ಬ್ಯೂಟಿ. ಯಾರು ಸೆಲೆಕ್ಟ್ ಮಾಡಿದ್ದನ್ನ ಸಾಂಗ್? ಸರ್ ಅಂದರೆ ಹಾಂ ನಾರ್ಮಲ್ ಡ್ಯಾನ್ಸಲ್ಲೇ ಇರುತ್ತಲ್ಲ ಸರ್, ಹಾಂ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸರ್ ನಾವೇ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ಓಕೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಲಾವಣ್ಯ ಅಂದ್ರೇ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ಥ್ಯಾಂಕ್ ಯು ಸರ್. ಓಕೆ, ಸೊ ಎಷ್ಟು ದಿವಸದ್ದು ಪ್ರಾಕ್ಟೀಸ್? ಸರ್ 1 ವೀಕ್. 1 ವೀಕ್. ಇದಕ್ಕಿಂತ ಮೊದಲು ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೀರಾ ಅಲ್ಲ ಫಸ್ಟ್ ಟೈಮ್ ಮಾಡ್ದ? ಇಲ್ಲ ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಮಾಡ್ದ. ಸೊ ನಿಮ್ಮ ಚಾಯ್ಸ್ ಈಗ ಸ್ಟೈಲ್ ಅಲ್ಲ ಸರ್ ಇದು ಸ್ಟೈಲಾ? ಅಲ್ಲ, ನಿಮಗೆ ಇಷ್ಟ ಆಗಿ ನಿಮಗೆ ಲಾವಣಿ ಮಾಡಬೇಕಂತೇಳಿ ಹೇಳಿದ ಅಲ್ವಾ? ನಿಮಗೆ ವೆಸ್ಟರ್ನ್ ಮಾಡಬೇಕಿತ್ತು ಅಂತೇಳಿ ಹಾಗೇನು ಅನಿಸ್ತಿತ್ತ? ಹಾಗೇನಿಲ್ಲ ಸರ್, ಅವರು
ನಮಗೆ ಅಷ್ಟು ಡ್ಯಾನ್ಸ್ ಬಗ್ಗೆ ಗೊತ್ತಿರಲಿಲ್ಲ ಸರ್. Okay. ಸೊ ಸರ್ ಯಾವ್ದು ಹೇಳಿದ್ರು ನಾನು ಅಡ್ಡಿಲ್ಲ ಅಂತ ಹೇಳಿ. ಓಕೆ, ಅಂದರೆ ಯಾಕೆ ಕೇಳಿದಂದರೆ ತುಂಬ ರಿಸ್ಕ್ ತಗೊಂಡಿದ್ದೀರ ಆಡಿಷನ್ಸ್ ರೌಂಡಿಗೆ ನೀವು. ಯಾಕೆ ಲಾವಣಿ ಡಾನ್ಸ್ ಫಾರ್ಮ್ಸ್ಗೆ ತುಂಬಾ ಪ್ರಾಕ್ಟೀಸ್ ಬೇಕು. ಅದಂದರೆ A to Z ಮುಖ ಭಾವದಿಂದ ಹಿಡಿದು ಹ್ಯಾಂಡ್ ಮೂಮೆಂಟ್ ಆ್ಯಂಡ್ ಹಿಪ್ ಮೂಮೆಂಟ್, ಫುಟ್ ವರ್ಕ್, ಪ್ರತಿಯೊಂದಕ್ಕೂ ಅದರಲ್ಲಿ ಗ್ರೇಸ್ ಎಲ್ಲನೂ ಇರಬೇಕು. ನಿಮ್ಮ ಹತ್ರ ಇತ್ತಾ ಅದು ಗ್ರೇಸ್? ಫುಲ್ ಇರಲಿಲ್ಲ ಸರ್, 100% ಇರಲಿಲ್ಲ. ಓಕೆ, ಟ್ರೈ ಮಾಡಿದ್ದೀರಿ. Try ಮಾಡಿದ್ದೆ. ನಿಮ್ಮ ಅಟೆಂಪ್ಟಿಗೆ ನಾನು ತುಂಬಾ ಕಾಂಗ್ರ್ಯಾಚುಲೇಷನ್ ಹೇಳ್ತೇನೆ. ಆದರೆ ನನಗೆ ಈ ಫಾರ್ಮ್ಸು ನೀವು ಸ್ವಲ್ಪ ರಿಸ್ಕ್ ತಗೊಂಡ್ರಿ ಅಂತ ಆಯಿತು. ಇನ್ನು ನಿಮಗೆ ಇದಕ್ಕಿಂತ ಬೇರೆ ಫಾರ್ಮ್ಸ್ ಮೇ ಬಿ ಸಿಗ್ತಿದ್ರೆ ನೀವು ಬೆಟರ್ ಮಾಡ್ಬೋದು. ಯಾಕಂದರೆ ಇದರ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಚ್ ಬೀಟಿಗೆ ಅವರು ಒಂದೊಂದನ್ನು ಸ್ಟೆಪ್ಸ್ ಮಾಡಿದ್ದಾರೆ. ನಾವು ಕೊರಿಯೋಗ್ರಫಿ ಮಾಡುವಾಗ ನಮಗೆ ಸಿಕ್ಕುವಂಥ ಕಂಟೆಸ್ಟೆಂಟ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅದನ್ನು ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ಗೊತ್ತಾಯ್ತಲ್ಲ? ಸೊ ನನಗೆ ಆ್ಯಸ್ ಅ ಕೊರಿಯೋಗ್ರಫಿ ತುಂಬಾ ಇಷ್ಟ ಆಯಿತು. ನಿಮ್ಮ ಪ್ರಯತ್ನ ಇನ್ನೂ ಸ್ವಲ್ಪ ಬೇಕಂತಾಯಿತು. ಸೊ ನಾನು ನಿಮ್ಮನ್ನು ಹೋಲ್ಡಲ್ಲಿ ಇರ್ತೇನೆ, ನೋಡ ಎಲ್ಟನ್ ಸರ್ ಅಲ್ಲಿ ಏನು ಹೇಳ್ತಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸರ್. ಪ್ರಿಯಾಂಕಾ ಅವರೇ, ಹಾಂ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಅಟೆಂಪ್ಟಿಗೆ ನಾನು ಒಂದೆರಡು ಕ್ಲಾಪ್ಸ್ ಹೊಡಿತೀನಿ. ಥ್ಯಾಂಕ್ ಯು ಸರ್. ಓಕೆ, ಬಿಕಾಸ್ ಅದೇ ವಾಂಟೆಡ್ ಟು ಸೇ ದಟ್ ಸೇಮ್ ಥಿಂಗ್. ಪ್ರಮೋದ್ ಅವ್ರು ಏನು ಹೇಳಿದರು ಅದಕ್ಕೆ ನಾನು 100% ಅಗ್ರಿ ಆಗ್ತೀನಿ. ನೀವು ಈಗ ಫಸ್ಟ್ ಟೈಮ್ ಡಾನ್ಸ್ ಮಾಡಬೇಕಾದ್ರೆ ಡೈರೆಕ್ಟ್ ಯು ಹ್ಯಾವ್ ಜಂಪ್ಡ್ ಇನ್ ಟು ಆ್ಯನ್ ಓಷನ್. ಬಿಕಾಸ್ ಲಾವಣಿ ಈಸ್ ಅ ಫಾರ್ಮ್ ಹೆಂಗಂದರೆ ಇಟ್ಸ್ ಅ ವೆರಿ ಅಪ್ಬಿಟ್ ಆ್ಯಂಡ್ ಫಾಸ್ಟ್ ಡಾನ್ಸಿಂಗ್ ಫಾರ್ಮ್. ಅದು ಕಷ್ಟ ಆಗುತ್ತೆ. ಯಾಕೆಂದರೆ ವಿತ್ ದ ಬೀಟ್ ಯು ಹ್ಯಾವ್ ಟು ಈಕ್ವಲೆಂಟ್ ಟು ದ್ಯಾಟ್ ಸ್ಟೆಪ್ ಯು ಹ್ಯಾವ್ ಟು ಗಿವ್ ಎನ್ ಎಕ್ಸ್ಪ್ರೆಷನ್. ಸೊ ಎವ್ರಿ ಮೈನ್ಯೂಟ್ ಥಿಂಗ್ಸ್ ಅದರಲ್ಲಿ ನಾವು ನೋಟ್ ಮಾಡ್ತೀವಿ. ಓಕೆ, ಬಟ್ ನೆವರ್ದಲೆಸ್ ವಿತ್ ಸೂಪರ್ ಕಾನ್ಫಿಡೆನ್ಸ್ ಯು ಹ್ಯಾವ್ ಪರ್ಫಾರ್ಮ್ ದಿಸ್. ಬಟ್ ಎಸ್, ತುಂಬ ಗ್ಲಿಚಸ್ ಇತ್ತು. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇಟ್ ಈಸ್ ಗುಡ್, ಬಟ್ ನೆವರ್ದಲೆಸ್ ಪಾಲಿಶ್ ಯೋರ್ ಸೆಲ್ಫ್ ಮೋರ್. ಓಕೆ, ಡಾನ್ಸಿಂಗ್ ಸ್ಟಾಪ್ ಮಾಡಬೇಡಿ. ಇಂಟ್ರೆಸ್ಟ್ ಇದ್ದರೆ 120% ಕೊಡಿ. ಟೈಮ್ ಕೊಡಿ ಸ್ವಲ್ಪ, 1 hour 2 hours in a day, and polish yourself more, and I hope and wish to see you next season. ಓಕೆ, ಥ್ಯಾಂಕ್ ಯು ಸರ್. Okay, thank you Priyanka. ಹಾಯ್ ಸರ್. ಹಾಯ್ ರಮೇಶ್ sir. ರೀ, ಎಲ್ಲಿಂದ ಬಂದಿದ್ದೀರಾ? ದೇರಳಕಟ್ಟೆ. ದೇರ್ಲಕಟ್ಟೆಯಿಂದ. ಹಾಂ, ಓಹ್, sir. ಕೈತಲ್ ತುಳು ಬರ್ಪುಂಡೆ. ಬರ್ಪುಂಡು. ಸೊ ಏತ್ ಸಮಯ ಇದ್ದು ರಮೇಶ್ ರೀ ಕಲ್ತೊಂದುಲ್ಲ? ಅನ್ಪಂಡ ಬೇಸಿಕ್ಲಿ ಡ್ಯಾನ್ಸರ್ ಅತ್ತು. Okay. ಬಟ್ ಅವೇ ಸ್ಕೂಲ್ ಡೇಸ್ ಅಂಗನವಾಡಿ ಇರ್ತೀನಿ ನಂಗೆ ಡ್ಯಾನ್ಸ್ ಪಂಡ ಮಸ್ತ್ ಇಷ್ಟ. ಓಕೆ, ಅಂಚ. ಸೊ ಹಾಂ, sir. ಏತ್ ಸಮಯ ಪ್ರಿಪೇರ್ ಆತಾರ ಡಾನ್ಸ್ ಮಮ್ಮಿಗೆ? ಒಂಜಿ 3 weeks 3 weeks ಪ್ರಿಪೇರ್ 3 ಆತಾರ? weeks ಮಿಡ್ಲ್ ಅಂಚ. ಓಕೆ, 3 weeks ಬಂದು ಮಸ್ತ್ ಗ್ರ್ಯಾಂಡ್ ಅದು ತೋಜೊಂದುಲ್ಲಾರು. ಮೇ ಬಿ ಒಂಜಿ ಫೈನಲ್ಗೆ ಮಲ್ಪುನ ಅಂಚೆ ಫುಲ್ ಗೆಟಪ್ ಬೈದಾರ ತೂಕ ಎಂಚ ಮಲ್ಪ ಡಾನ್ಸ್ ಎಂಚ ಮಲ್ತೊಂದು. ಎನಿವೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. इश्क में जीना भी है, इश्क में मरना भी है. ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೇಲು ನೀನು, ಕಣ್ಣಿಂದ ನೀನು ಪಾರಾಗದಂತೆ, ನನ್ನಿಂದ ಎಂದು ದೂರಾಗದಂತೆ, ನಾನೇ ಬಸಗೆ ಸಾಗದೆ. इश्क जीना भी है, इश्क मरना भी है, इश्क तारे ज़मीं, इश्क तूफान है. इश्क जीना भी है, इश्क मरना भी है, इश्क तारे ज़मीं, इश्क तूफान है. ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು.
ಥ್ಯಾಂಕ್ ಯು ಸರ್. ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಸೊ ರಮೇಶ್ ರೀ ಭಾರಿ ಶೋಕದ ಡ್ಯಾನ್ಸರ್ ಥ್ಯಾಂಕ್ ಯು ಸರ್. ಇರು ಕ್ಲಾಸಿಕಲ್ ಡ್ಯಾನ್ಸರ್ ಅಂದದೆ ಇಜ್ಜಿ ಸರ್. ಬೊಕ್ಕ ಅವು ಬೇಸಿಕ್ ಅಡೌಸ್ ಪೂರ ಆತ ಕ್ಲಿಯರ್ ಆದ್ ಮಾಡ್ತಾರೆ. ಅವು ಕೋರಿಯೋಗ್ರಾಫರ್ ಎಂಚ ಪಂಡರ್ ಕೊರಿಯೋಗ್ರಾಫರ್ ಏರ್ ಕೊರಿಯೋಗ್ರಾಫರ್ ರೋಹಿತ್ ಸರ್. ರೋಹಿತ್ ಸರ್. ಹಾಂ ಓಕೆ ಭಾರಿ ಶೋಕದ ಡ್ಯಾನ್ಸರ್ ರಾಜ್ ರೋಹಿತ್ ಸರ್ ಕೊಂಚ ಎಡ್ಡೆ ಒಂಜಿ ಹೀರಾ ಬನ್ಪೆರತ್ತ ಮುದ್ದು ಡೈಮಂಡ್ ತಿಕ್ಕದಂತೆ. ಥ್ಯಾಂಕ್ ಯು ಸರ್. ಸೊ ನನ್ನ ಇಡೀ ರೋಹಿತ್ ಸರ್ನ ಇರ್ನ ಕೊರಿಯೋಗ್ರಾಫರ್ನ ಕೈಟುಪ್ಪು ದಾಯಪಂಡ ಇರೇಗ ಓ ಕೊರಿಯೋಗ್ರಫಿ ಮಲ್ತುಂಡಲ್ಲ ಇರೇಗ ಮಲ್ಪುನ ಎಬಿಲಿಟಿ ಉಂಡು ಎಂಡ್ ನನಗೆ ಒಂಚೂರು ಡಲ್ಲ ಯಾರು ಒಂಚೂರು ಎನರ್ಜಿ ಡ್ರಾಪ್ ಆಂಡ್ ಬಟ್ ಏತ್ ದಿನ ಪ್ರಾಕ್ಟೀಸ್ ಪಂಡರಿರು 3 ವೀಕ್ಸ್ ನನ್ನ ಒಂಚೂರು ಇರು ಎನರ್ಜಿನ ಮಿನಿ ಮೇಂಟೈನ್ ಮಲ್ತಾರ ಎಂಡ್ ಮುಟ್ಟ ಟಾಪ್ ಲೆವೆಲ್ಗೆ ಇರ್ಪಪ್ಪರು. ಓಕೆ ಸೊ ಎಂಕ್ ಮಸ್ತ್ ಇಷ್ಟ ಅಂಡ್ ದಯಪಂಡ ಆಡಿಷನ್ಸ್ ರೌಂಡ್ಗೆ ಈತ ಒಂಜಿ ಶ್ರದ್ಧೆಡ್ ಈತ ಒಂಜಿ ಡೆಡಿಕೇಶನ್ ಡೀರ್ ಮಲ್ತಾರೆ ದಯಪಂಡ ಕಂಪ್ಲೀಟ್ ಕಾಸ್ಟ್ಯೂಮ್ ಟು ಮೇಕಪ್ ದಿಂಚ ಬತ್ತಿನ ಕೊರಿಯೋಗ್ರಫಿ ಈವನ್ ಇರ್ ಫಸ್ಟ್ ರೌಂಡಿಗೆ ಕೊರಿಯೋಗ್ರಾಫರ್ ಹೈರ್ ಮಾಡ್ತಾರ ಪ್ರಾಪ್ಸ್ ಪುರಾರ್ನ ಐಡಿಯಾನ. ಓಕೆ ಫೈನ್. ಸೊ ಎಂಕಂತೂ ಮಸ್ತ್ ಇಷ್ಟ ಅಂದ್ರೆ ಸೊ ಎನ್ನ ಸೈಡೆಡ್ ಡೆಫಿನೆಟ್ಲಿ ಎಸ್. ಥ್ಯಾಂಕ್ ಯು ಸರ್. ಓಕೆ ಫೈನ್. ರಮ್ಯಾ ಶ್ರೀ ಹಾಯ್ ಸರ್. ವೆರಿ ವೆಲ್ ಡನ್. ಥ್ಯಾಂಕ್ ಯು ಎಡ್ಡೆ ಪರ್ಫಾರ್ಮ್ ಅಂತಾರೆ ಹಿರೇಗಿರ್ನ ಕೊರಿಯೋಗ್ರಫರ್ ದಾದ ಪಂದ್ ಕೊಡ್ತೇರ್ ಐ ಥಿಂಕ್ ಈ ರಂಚನೆ ಪರ್ಫಾರ್ಮ್ ಮಂತದರ್ ಆ್ಯಂಡ್ ಪ್ರಮೋದ್ ಪಂಡಿಲಕ ಕೊರಿಯೋಗ್ರಫರ್ಗೆ ಒಂಜಿ ಡೈಮಂಡ್ ತಿಕ್ಕುಪ್ಪು ಬಟ್ ಎನ್ನ ಲೆಕ್ಕೋಡ್ ಯು ಆರ್ ಇನ್ ಅ ವೆರಿ ರೈಟ್ ಹ್ಯಾಂಡ್ಸ್. ನಮ್ಮ ರೋಹಿತ್ ಆ್ಯಸ್ ಕೊರಿಯೋಗ್ರಫರ್ ಆರ್ ನಮಕ್ ಏಪಲ ಡಿಸ್ಹಾರ್ಟನ್ ಮನ್ಪುಜೆ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಕೊರಿಯೋಗ್ರಫರ್ ಪನೋಲಿ. ಸೊ ಐ ಥಿಂಕ್ ಅರ್ಧ ಶಬಾಷ್ಕಿ ಆರೆಗ್ಲ ಪೋಡ್ ಬಿಕಾಸ್ ಈತ್ ಲಾಸ್ಟ್ ಸೀಸನ್ 7 ಎಡ್ಲ ಆಡಿಷನ್ಡ್ ಪ್ರಾಪರ್ಟಿ ಬರ್ಪುನೆ ಅಂತ ತೂತಿಜಿ. ಸೊ ಹಿ ಹ್ಯಾಸ್ ವೆರಿ ಸಿಂಪಲ್ ಪ್ರಾಪರ್ಟಿ ವೆರಿ ಸ್ಮಾರ್ಟ್ಲಿ ಯೂಸ್ಡ್ ಪನೋಲಿ. ಸೊ ರೋಹಿತ್ keep it up. Okay, and nevertheless Pramod anna pandilaka fab dancer, lots of improvement manpoli. So enna side idla yes panpan. Thank you sir. Bale collect your medal. Mummy keli dance mummy cooking fighting side gilli dance mummy smile go to face in the dance mummy mummy dance mummy colorful stage in the ನಮಸ್ತೆ ಮಹಾಲಕ್ಷ್ಮಿ ಅವರೇ, ಎಲ್ಲಿಂದ ಬಂದಿದ್ದೀರಾ? ಸರ್ ನಾವು ಮೈಸೂರು ಡಿಸ್ಟಿಕ್ ನಂಜನಗೂಡು ತಾಲೂಕಿಂದ ಬಂದಿರೋದು. ಮೈಸೂರು ಡಿಸ್ಟಿಕ್ ನಂಜನಗೂಡು ತಾಲೂಕು. ಓಕೆ. ಸೊ ಫಸ್ಟ್ ಟೈಮ್ ಮಂಗಳೂರಿಗೆ? ಹಾಂ ಸರ್, ಮದುವೆಗೂ ಮುಂಚೆ 15 ವರ್ಷದ ಹಿಂದೆ ಗಣಪತಿ ಬಿಡಬೇಕಾದ್ರೆ ಅವಾಗೆಲ್ಲ ಡ್ಯಾನ್ಸ್ ಮಾಡ್ತಿದ್ವಿ. 15 ವರ್ಷ ಮದುವೆಗೆ 15-16 ವರ್ಷ ಆಯಿತು. ಅವಾಗಿಂದ ಏನೂ ಟ್ರೈ ಮಾಡಿಲ್ಲ, ಆದರೆ ಪ್ರಾಕ್ಟೀಸು ಮಾಡಿಲ್ಲ, ಏನಿಲ್ಲ. ಸಾಂಗ್ ಸೆಲೆಕ್ಷನ್ ಕೂಡ ಬೆಳಿಗ್ಗೆ ಮಾಡಿರೋದು, ಒಂದ್ಸಲೂ ಪ್ರಾಕ್ಟೀಸು ಮಾಡಿಲ್ಲ. ಪರ್ಫಾರ್ಮೆನ್ಸು ಪ್ರಾಕ್ಟೀಸು ಇಲ್ಲೇ ಪ್ರೆಸೆಂಟು. ಓಕೆ ಸರಿ, ಎಲ್ಲ ಹೇಳಿಬಿಟ್ರಿ. ಒಂದು ಕ್ವೆಶ್ಚನಲ್ಲೇ ಡ್ಯಾನ್ಸ್ ನೋಡೋಣ. ಓಕೆ ಸರಿ, ಥ್ಯಾಂಕ್ ಯು. ಚಂದನ
ಹಾಯ್ ಮಹಾಲಕ್ಷ್ಮಿ. ನಮಸ್ತೆ ಸರ್. ಏನು ಹೇಳ್ತಾ ಇದ್ರೆ ನಿಮ್ಮ ಮಗನಿಗೆ 15 ವರ್ಷನಾ? ಹೌದು. ಹೌದಾ? ನೀವು ಬಾಲ್ಯ ವಿವಾಹದಲ್ಲಿ ಮದುವೆ ಆದದಾ? 9ನೇ ಕ್ಲಾಸ್ಗೆ ಮದುವೆ ಆಗಿದೆ. 9ನೇ ಕ್ಲಾಸಾ? ಇಬ್ಬರಿದ್ದಾರೆ ಮಕ್ಕಳು. ಇಬ್ಬರು? ಅದೇನು ಅಷ್ಟು ಬೇಗ? ನಮ್ಮ ಅಪ್ಪನ ಕೊನೆ ಆಸೆ ನನ್ನ ಮದುವೆ ನೋಡಬೇಕು ಅಂತ. ನೀವು ಹೇಳಿದ ಡ್ಯಾನ್ಸ್ ಕಲೀಲಿಲ್ಲ ಡೈರೆಕ್ಟಾಗಿ, ಈಗ ಸ್ಟೇಜಲ್ಲಿ ಅದು ಸುಳ್ಳು ಹೇಳಿದಲ್ವಾ ಆನ್ ಸ್ಪಾಟಲ್ಲಿ? ಯಾಕೆಂದರೆ ಇಷ್ಟು ಬೀಟ್ ನಾಲೆಜ್, ಪ್ರತಿಯೊಂದು ಬೀಟಿಗೂ ನೀವು ಸ್ಟೆಪ್ ಮಾಡ್ತಾ ಇದ್ರೆ ಎನರ್ಜಿ ಲೆವೆಲ್ ನೋಡಿದೀವಲ್ಲ. ಏನು ಅಂದ್ರೆ ಹಾಡ್ ನೋಡಿರ್ತೀವಲ್ಲ ಫೋನಲ್ಲಿ, ಹಂಗೆ ಮಧ್ಯದಲ್ಲಿ ಒಂದೊಂದು ಸ್ಟೆಪ್ ಕಲ್ತಿರ್ತೀವಿ. ನೀವು ಲಾಸ್ಟ್ ಟೈಮ್ ಗಣೇಶಂದು ಸಾಂಗ್ ಮಾಡಿದ್ರ ಅಂತ ಹೇಳಿದೆ. ನಾನು ಯಾವುದೋ ಮಹಾಗಣಪತಿ ಏನೋ ಮಾಡ್ತೀರಂತ ನೋಡಾಗ ಸ್ಟಾರ್ಟಿಂಗ್ ತುಂಟ 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 ಜೋಕೆ ಅದೆಲ್ಲ ನಾನು ಸಡನ್ ಏನೋ ಮೈಥಾಲಜಿ ಮಾಡ್ತಾ ಇದ್ದೀರಾ ಅಂತೇಳಿ ಯೋಚಿಸಿದೆ. ಆದರೆ ತುಂಬ ಚೆನ್ನಾಗಿ ಮಾಡಿದ್ವಿ, ತುಂಬ ಚೆನ್ನಾಗಿ ಬೀಟ್ ನಾಲೆಜ್ ಉಂಟು, ಎನರ್ಜಿ ಉಂಟು, ಎಲ್ಲಿ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ರೆಷನ್ ಕೊಡಬೇಕು ಎಲ್ಲನೂ ನಿಮಗೆ ತಿಳಿದಿದೆ. ಸೊ ಒಂದು ವೇಳೆ ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡಿದರೆ ಹೇಗೆ, ಇನ್ನು ನೆಕ್ಸ್ಟ್ ಪ್ರೋಸೆಸ್ ಏನು? ಆ್ಯಸ್ ಅ ಕೊರಿಯೋಗ್ರಾಫರನ್ನು ನೀವು ಹೈಯರ್ ಮಾಡ್ತೀರಾ ಅಲ್ವಾ? ಹೇಗೆ ತುಂಬ ಕಷ್ಟ ಆಗಲ್ವಾ? ನಾವು ಇಲ್ಲದಿದ್ದರೆ ನಾವು ಬೇರೆಯವರಿಗೆ ಒಂದು ಚಾನ್ಸ್ ಕೊಡ್ತೇವೆ. ಕಷ್ಟ ಅಂತ ಏನಿಲ್ಲ ಸರ್, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅನ್ನೋದು ನನಗೊಂದು ಐಡಿಯಾನೂ ಇಲ್ಲ. ಅದೆಲ್ಲ ನಾವು ನಿಮಗೆ ಬ್ರೀಫ್ ಮಾಡ್ತೇವೆ, ಅದೇ ಹೆದರಬೇಡಿ. ಅಂದರೆ ಅಷ್ಟು ದೂರದಿಂದ ನಿಮಗೆ ಬರಬೇಕಲ್ಲ, ಇದು ಒಂದು ದಿವಸದ್ದು ಪ್ರಿಪರೇಷನ್ ಅಲ್ಲ. ಯಾಕೆಂದರೆ ಮೊದಲಿದ್ದ ಕಂಟೆಸ್ಟೆಂಟ್ ನೀವು ಒಮ್ಮೆ ಜಸ್ಟ್ ರನ್ ಥ್ರೂ ನೋಡಿದರೆ ಮೊದಲಿದ್ದು ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಕೆಲವು ಕಂಟೆಸ್ಟೆಂಟ್ 1 ತಿಂಗಳು ಹಾಗೆ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಿಮಗೆ ಫಿನಾಲಿಗೆ ಯಾಕೆ ನೀವು ಸರಿಯಾಗಿ ಪ್ರಾಪರ್ ಒಂದು ಕಾನ್ಸಂಟ್ರೇಟ್ ಮಾಡಿದರೆ ನೀವು ಫಿನಾಲಿಗೆ ಬರುವಂಥ ಕಂಟೆಸ್ಟೆಂಟ್. ಏನು ಹೇಳ್ತೀರಾ? ಓಕೆ ಸರ್, ಇದೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ರಿಸಲ್ಟನ್ನು ನಾನು ಸ್ವಲ್ಪ ಹೋಲ್ಡ್ ಅಳ್ತಿರ್ತೇನೆ, ನೋಡ ಸರ್ ಏನು ಹೇಳ್ತಾರೆ ಅಂತ ನೋಡ. ಮುಂಚೆ ಡ್ಯಾನ್ಸ್ ಮಾಡ್ತಿದ್ರಿ ಕರೆಕ್ಟ್ ತಾನೆ? ಅದೇ ಸರ್, ಗಣಪತಿ ಬಿಡ್ಬೇಕಾದ್ರೆ ಅಷ್ಟೇ, ಬೇರೆ ಎಲ್ಲೂ ಮಾಡಲಿಲ್ಲ. ಆ ಸ್ಕೂಲಲ್ಲಿ ಮಕ್ಕಳದು ಪ್ರೋಗ್ರಾಮ್ ಇರುತ್ತಲ್ಲ ಅಷ್ಟೇ, ಬೇರೆ ಎಲ್ಲಿ ಮಾಡಲಿಲ್ಲ. ಬೇರೆ ಎಲ್ಲೋ ಅಂದರೆ ಮಾಮೂಲಿ ಹಿಂಗೆ ಸಣ್ಣ ಪುಟ್ಟದ್ದು ಮಕ್ಕಳ ಜೊತೆ ಮಾಡಿದರೆ ಮನೇಲಿ ಮಾಡ್ದಂಗೆ. ಇದು ಕೊರಿಯೋಗ್ರಫಿ ಬಸ್ಸಲ್ಲಿ ಕೂತು ಮಾಡಿದ್ದ ಇಲ್ಲಿ ಬಂದು ಮಾಡಿದ್ದ? ಇಲ್ಲಿ ಸರ್ 10 ಸಲ ಸಾಂಗ್ ಹಾಕೊಂಡು ಕೇಳಿ, 10 ಸಲ ಸಾಂಗ್ ಕೇಳಿ ಹಿಂಗೆ ಪರ್ಫಾರ್ಮೆನ್ಸು. ಅಲ್ಲಿ ಹೋದೆ ಪ್ರಾಕ್ಟೀಸ್ ಮಾಡೋಣ ಅಂತ, ಅಲ್ಲೆಲ್ಲ ಇದ್ರು, ಇಲ್ಲೆಲ್ಲೂ ಜಾಗನೂ ಸಿಕ್ಕಲಿಲ್ಲ. ನನ್ನ ತಂಗಿ ಅಂತೂ ಅಕ್ಕ ನಾವಿಬ್ಬರು ಎಕ್ಸಿಟ್ ಆಗ್ಬಿಡೋಣ ಅಕ್ಕ, ಬೇಡ ಈಗ. ಓಕೆ, ಇಲ್ಲ ಇದೆ, ಪೊಟೆನ್ಷಿಯಲ್ ಇದೆ, ಬೀಚ್ ಸೆನ್ಸ್ ಇದೆ, ನಾಲೆಜ್ ಇದೆ, ಎನರ್ಜಿ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ಅದೇ ಪ್ರಮೋದ್ ಸರ್ ಹೇಳಿದಾಗೆ ಈಗ ನಾವು ಹ್ಞೂ ಅಂತ ಹೇಳ್ತೀವಿ, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದರೆ ಮುಂದೆ ಏನು? ನೀವು ಹೆಂಗೆ ಹೇಳ್ತೀರೋ ಹಾಗೆ. ಈಗ ಸದ್ಯಕ್ಕೆ ನಿಮ್ಮ ರಿಸಲ್ಟನ್ನು ನಾವು ಹೋಲ್ಡಲ್ಲಿ ಇಡ್ತೀವಿ. ಓಕೆ, ಸರ್ ಹತ್ರ ಡಿಸ್ಕಸ್ ಮಾಡಿ ಮತ್ತೆ ನೋಡೋಣ ಏನಂತ. ಓಕೆ, ಬಟ್ ಅದರ್ವೈಸ್ ಯುವರ್ ಪರ್ಫಾರ್ಮೆನ್ಸ್ ವಾಸ್ ಸೂಪರ್. ಏನೋ ನೀವು ಈಗ ಮಾಡಿದ್ದ, ಬಸ್ಸಲ್ಲಿ ಹತ್ತುವಾಗ ಮಾಡಿದ್ದ, ಏನು ಮಾಡಿದ್ದು ಗೊತ್ತಿಲ್ಲ, ಬಟ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಆ್ಯಂಡ್ ಗಾಡ್ ಬ್ಲೆಸ್ ಆ್ಯಂಡ್ ಕೀಪ್ ಡಾನ್ಸಿಂಗ್. Hi Roshna. Hi sir. Hi. You have danced before? I have danced before. I do dance reels with my daughter especially. Since 1 year I have a YouTube channel and Instagram channel. But I'm not a learned dancer. Perfect. But I like dance. All right. Yeah. Okay. So you're from Mangalore? I am settled in Mangalore. I am a Keralite, born and brought up in Mumbai. My husband is a Mangalorean. Lovely. Okay. We shall see your performance now. Yeah, sure. Dhum ta na 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 dhum dhum ta na 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 dhum dhum agappa dhum dhum ta na na de ra na 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 dhum dhum agasa ragir da dhum da 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 di ra na 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 da da gr da dhum da da gr da dhum da gr da dhum 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 da na 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 de ra na 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 dhum ta na di ra na ga ma ma ga ma ba ma ga sa ni sa ta na di ra na ga ma ga ma ba ma ga sa ni sa ta na di ra na ga ma ba ma ga sa ni sa. Come on now, follow my lead. Come on now, follow my lead.
काला जादू नैना काले तेरे मैं हवाले हुआ सीने से लगा ले मैं तेरा ओ दोनों धीमे धीमे जले आजा दोनों ऐसे मिले जमीन पे लागे ना तेरे ना मेरे पाँव रे मनवा लागे ओ मनवा लागे लागे रे सावरे लागे रे सावरे ले तेरा हुआ जिया का जिया का जिया का ये गाँव रे मनवा लागे ओ मनवा लागे लागे रे सावरे लागे रे सावरे लिखेला मैंने जिया का है दावरे बीकानेरी छोकरी संतरे की टोकरी घर तो छुड़वाया क्या छुड़ाएगी नौकरी रोमियो रोमियो भड़के प्रेमियो काहे गले पड़े हो बिन बुलाए बारातियों ले तो गई गले जा संग में हमें ले जा ये तो चोरी पे है सीना जोरी कभी लगे मोनालिसा कभी कभी लगे लमिटा और कभी जैसे कादम्बरी हाय मेरी परम 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 सुंदरी हाय मेरी परम 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 सुंदरी सर से पैर तलक बेतहाशा हुस्न से भरी हाय मेरी परम 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 सुंदरी ಹಾಯ್ ರೋಷ್ನಾ. Hello, sir. ಟಯರ್ಡ್ ಸಾಕಾಯ್ತಾ? ಸುಸ್ತಾಯಿತು ಸ್ವಲ್ಪ ಸ್ವಲ್ಪ ಓಕೆ. ಸೊ ರೋಷ್ನಾ ಅವರೇ ಎಷ್ಟು ದಿವಸದ ಪ್ರಾಕ್ಟೀಸ್ ಮಾಡಿದ್ದೀರಾ ಇದು? This actually I had performed in my college ಓಕೆ with my colleagues. ಓಕೆ. So I knew the dance. ಯು ಆರ್ ಟೀಚರ್ ಐ ಮೀನ್ Yeah, I'm associate professor ಓ in physiotherapy college, ವಿಚ್ ಕಾಲೇಜ್? Mangala College of Physiotherapy. ಮಂಗಳ ಕಾಲೇಜ್. ಮಂಗಳ college, ನಿಯರ್ Nirmarga. ನೀರ್ಮಾಗ. ಓಕೆ ಓಕೆ ಫೈನ್. ಸೊ ತುಂಬ ಗ್ರೇಸ್ಫುಲ್ ಆಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಯಾರನ್ನಾದ್ರೆ ಕೊರಿಯೋಗ್ರಾಫರನ್ನು ಹೈರ್ ಮಾಡಿದ್ರಾ ಅಲ್ಲ ಹೀಗೆ ನಿಮ್ಮ ಅಷ್ಟಕ್ಕೆ ಕೊರಿಯೋಗ್ರಾಫರ್? Never in my life You didn't, I got a chance to be with choreographer and dance because I hardly danced. ಓಕೆ. ಒಂದು ವೇಳೆ ಈ ರೌಂಡಲ್ಲಿ ನೀವು ಸಿಲೆಕ್ಟ್ ಆದರೆ ವಾಟ್ ಯು ವಿಲ್ ಡೂ ನೆಕ್ಸ್ಟ್? ಯು ವಿಲ್ ಹೈರ್ ಅ ಕೊರಿಯೋಗ್ರಾಫರ್ ಆರ್ ಯು? Of course, I think as it's a TV performance, we need to give our best. Okay. So we need choreography. You trained in classical or what? No. No. I've not even learnt basics of classical. Okay. So first time you are attempting all the classical and Bollywood. Yeah, actually my daughter, I'm teaching her because she's a good dancer. Okay. From LKG, she's doing very well. So with her, I started my dance journey again actually. Okay. For her sake, for my channel. Okay. Yeah. So whatever you performed, it was very nice, very clean, very neat performance. Thank you, sir. And we can see that interest in your body language or your face, that I confidence. have interest. That is Yeah. my main thing. Yeah. Okay. It's very simple and very neat at, I can say that. Yeah. Okay. So in my side definitely is yes. Oh, thank you so much, sir. Okay, fine. Yeah. Roshna, Yes, sir. start when you opened your dancing, Yeah, like yeah. start of the bit. That bit was very beautiful and very graceful. Yeah. I love the way you performed on that song. But somewhere second song ಹೋಗುವಾಗ yeah. I thought you would need more of teaching process Yeah, and yeah. corrected. Has No, to be actually, corrected. I missed 2-3 steps, sir, out of Yes. tension. The Yes. steps which I had to do, I didn't do. I just covered it up with some steps. Yes. So ಅದು ಮಾಡಬೇಕು. Because not used to the stage performance. That is the Perfect. problem. All agreed. Yeah. But for this show, Yeah, we need practice. I ಈ know. ಶೋಗೆ ನಮಗೆ ತುಂಬ ರಿಹರ್ಸಲ್ ಮಾಡಬೇಕಾಗತ್ತೆ. I understand, ಬಿಕಾಸ್ yeah. ವಿ ಆರ್ ಅಟ್ ದ ಸೀಸನ್ ಆಫ್ ಏಯ್ತ್ ಸೀಸನ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸ್ಟೇಜ್ ಇಸ್ ಹ್ಯೂಜ್. I understand, sir. Yeah? So you have to give at least 120% of your energy. Myself, yeah, And yeah. everything has to be corrected. Yes. So ಅದಕ್ಕೆ ನಾವು ಎಷ್ಟು
ಜಲ್ದಿ ಸ್ಟಾರ್ಟ್ ಮಾಡ್ತೀವಿ ಕಲೀಲಿಕ್ಕೆ ಅದು ನಿಮಗೆ ಒಳ್ಳೆಯದಾಗುತ್ತೆ. ಸೊ ಆ್ಯಸ್ ಪ್ರಮೋದ್ ಸರ್ ಸಜೆಸ್ಟೆಡ್ ಆಲ್ಸೋ ನೀವು ಏನು ಮಾಡಬೇಕಂದ್ರೆ ASAP ಯು ಹ್ಯಾವ್ ಟು ಹೈರ್ ಅ ಕೊರಿಯೋಗ್ರಫರ್ ವಿಚ್ ವಿಲ್ ಹೆಲ್ಪ್ ಯು. ಎಸ್. ಓಕೆ, ಸೊ ನೆವರ್ದಲೆಸ್ ನನಗೂ ಅನಿಸ್ತಾ ಇದೆ ಯು ಹ್ಯಾವ್ ಪೊಟೆನ್ಷಿಯಲ್. ಸೊ ಯಾರಿಗೆ ಪೊಟೆನ್ಷಿಯಲ್ ಇರುತ್ತೆ, ಸೊ ವಿ ಆಲ್ವೇಸ್ ಸಪೋರ್ಟ್ ದೆಮ್ ಆ್ಯಂಡ್ ಇಟ್ಸ್ yes from my side. Sir, thank you so much. Yeah, come and collect your medal. Yes, thank you, sir. ऐसे डोरे डाले काला जादू नैना काले तेरे मैं हवाले हुआ सीने से लगा ले आ मैं तेरा. ಹಾಯ್ ಸುಪ್ರೀತಾ. ನಮಸ್ತೆ ಸರ್. ನಮಸ್ತೆ. ಸೊ ಸುಪ್ರೀತಾ ಉಲ್ಪತ್ ಬೈತೀನಿ ತೊಕ್ಕೋಟ್ ಕಾಪಿ ಕಾರ್ಡ್. ತೊಕ್ಕೋಟ್ ಕಾಪಿ ಕಾರ್ಡ್. ಸೊ ಎಂಚ ಪ್ರಿಪೇರ್ ಉಂತುನಾಗನೆ ಭಯಂಕರ ಕಾನ್ಫಿಡೆನ್ಸು ಜೋರ್ ಸುಪ್ರೀತಾ ಅಂದೆ ದರ್ತು ಪಾಡೋರ ಸ್ಟೇಜ್ನ ಐ ಶಲ್ ಟ್ರೈ ಸರ್. ಹಾಂ ಕಾಂಡಿಡ್ದಿಂದ ಜಾತುಲೆ ಎಂಕ್ಲೊಂಜಿ ಗೋಲ್ಡನ್ ಬಜರ್ ಕೊರ್ರೆ ಕಾತೋಂದುಲ್ಲ ತಿಕ್ಕು ಐದಿಗೆ. ಎಸ್ ಸರ್. ತಿಕ್ಕು ವಾವ್, ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಸೊ ಆಲ್ ದ ಬೆಸ್ಟ್. ಶೋಕ್ ಮಾತ್ರ ಪರ್ಫಾರ್ಮೆನ್ಸ್ ಸಾಯ್ಬೇಕ ಪಾತ್ರ. ಓಕೆ, लड़कों की उंगली पे नाचे है ज़माना, लड़कों की उंगली पे नाचे है ज़माना. सुन तो ये फंडा है कुड़ियों को बताना, लूटे नहीं लुट जाए, जीते नहीं पट जाए, कुड़ियां है जेबों में रख ले, कुड़ियां नु ठग ले, ठग ले, कुड़ियां नु ठग ले, ठग ले, कुड़ियां नु ठग ले, ठग ले, ठग ले, ठग ले, ठग ले, कुड़ियां नु, कुड़ियां नु. ಹಾಯ್ ಸುಪ್ರೀತಾ. ಸುಪ್ರೀತಾ ತೇ ಹಾಂ ಸರ್. ಯಾ ಸುಪ್ರೀತಾ. ಸೊ ಏರ್ ಪ್ರೋಪನ್ ಫ್ಯಾಮಿಲಿ ಡೇ ಇಲ್ಲ ರೀ, ನನ್ನ ಹಸ್ಬೆಂಡ್ ನನ್ನ ಮಗೆ ಏತ್ ಪ್ರಾಯ 4 years. 4 years ಸ್ಕೂಲು ಪೋಪೆರೆ. ಹಾಂ ಆಯ್ತು LKG ಸರ್. LKG ಎಂಚ ಒಂದು ಬ್ಯಾಲೆನ್ಸ್ ಮಲ್ಪೆರ ಹಾಂ ತೊಂದರೆ ಹಾಂ ನರ್ವಸ್ ಆತಾರ ಇಜ್ಜಿ ಕಾನ್ಫಿಡೆನ್ಸ್ ಇರಲ್ಲ. ಅಂದು ಸರ್. ಸೊ ಭಾರಿ ಶೋಕ್ ಮಲ್ತಾರೆ ಪರ್ಫಾರ್ಮೆನ್ಸ್. ಓಕೆ, ಆಡಿಷನ್ಸ್ ರೌಂಡ್ಗೆ ಒಂದು ವೇಳೆ ನೆಟ್ ಮಿಂಟಿ ಸಿಲೆಕ್ಟ್ ಆಂಡ ಇರ್ ನೆಡ್ದು ಬೆಸ್ಟ್ ಕೊರ್ಬಾರ ಎಸ್ ಸರ್. ಏರಿನ ಕೊರಿಯೋಗ್ರಾಫರ್ ಏನ ಅನ್ನ ಸುಪ್ರಿಯಾ. ಸುಪ್ರಿಯಾ ಅಂದು ಸುಪ್ರಿಯಾಗ ಸುಪ್ರೀತಾಗ ಸುಪ್ರಿಯಾ. ಸುಪ್ರಿಯಾ ಬೈದರೆ ಅಂದು ಲೇಟ್ ಸರ್. ಅವರ ಬೇಗ ಬಲ್ಲೆತ್ತು ಸುಪ್ರಿಯಾ. ಸೊ ಸುಪ್ರಿಯಾಡ ಒಂಚೂರು ಪಾತೆರ್ಗ ಸ್ವಲ್ಪ ಡಾನ್ಸ್ ಕ್ಲಾಸ್ ಸುಪ್ರಿಯನ್ನ ಎಂಕ್ಲೆ ಕೂರುಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ ಫೈನ್. ಸೊ ಈರ್ ಫುಲ್ ಕೊರಿಯೋಗ್ರಫಿ ಮಲ್ತೀನಿ ಇರಾ ಅಂದು ಸರ್. ಓಕೆ, ಶೋಕ್ ಮಲ್ತಿದ್ದಾರೆ. ಏತಿದೆ ಅಂತ ಪ್ರಾಕ್ಟೀಸ್ ಜಸ್ಟ್ ಲೈಕ್ ಆರ್ ವರ್ಕಿಂಗ್ ಉಪ್ಪನೆಡ್ದ ಹತ್ರ ಆರ್ನ ಫ್ರೀ ಟೈಮ್ ತೂದು ಮಂತ್ ಒಂದಿತ್ತ. ಸೊ ಇಟ್ ಲೈಕ್ 2 weeks ಅಂಚ 2.5 weeks. ನೆಕ್ಸ್ಟ್ ಈರ್ ಒಂಜೊಳ್ಳೆ ಸಿಲೆಕ್ಷನ್ ನೆಕ್ಸ್ಟ್ ಕಡಿಮೆ ಟೈಮ್ ಉಪ್ಪನ ಇಂಚ ಮ್ಯಾನೇಜ್ ಮಲ್ಪರ್ ಹೆವಿ ಪ್ರಾಕ್ಟೀಸ್ ಕೊರೋಡಾಪ
ದಯಪಂಡ ನಿಕ್ಲ ಕೊರಿಯೋಗ್ರಾಫಿದ ಮಿತ್ತರ್ನ ಇಡೀ డాన్స్ ದ ಫ್ಯೂಚರ್ ಪುನ್ನ ನೆಕ್ಸ್ಟ್ ಓಕೆನಾ ಸೊ ಎಂಕಂದು ಇಷ್ಟ ಮಸ್ತ್ ಆಂಡ ನಲ್ಲ ಮಸ್ತ್ ಎಕ್ಸ್ಪೆಕ್ಟೇಷನ್ ಉಂಡು ಆಸ್ ಅ ಕೊರಿಯೋಗ್ರಾಫರ್ ಅದು ನಿಕ್ಲ ಆರ್ ಸ್ಟಾರ್ಟಿಂಗ್ ಒಂಚೂರು ಆಫ್ ಬಿಟ್ ಪೋಯರ್ ಗೊತ್ತಾನದೆ ಮ್ಯೂಸಿಕ್ ಮಲ್ಪ ಮೇ ಬಿ ಹಡ್ಬಡ್ ಆಯ್ರು ಒಂಚೂರು ಬಟ್ ಕಾನ್ಫಿಡೆನ್ಸ್ ಲೆವೆಲ್ ಉಂಡಾಡ ಮೂಮೆಂಟ್ ಎಡ್ಡ ಉಂಡು ಮೇ ಬಿ ಅದು ಕಾಲೇಜದ್ದು ದುಂಬು ಪರ್ಫಾರ್ಮ್ ಮಲ್ತಂದು ಫಸ್ಟ್ ಟೈಮ್ ಪರ್ಫಾರ್ಮ್ ಮಲ್ಪ ಅದು ದುಂಬುಲ ಮಲ್ತಂದಿತ್ತಾನೆ ಸ್ಕೂಲ್ ಕಾಲೇಜ್ ಮಂತೊಂದಿತ್ತೆ ನೌ ಇಟ್ಸ್ ಬಿನ್ ಅ ಲಾಂಗ್ ಬ್ರೇಕ್ ಓಕೆ ಫೈನ್ ಸೊ ಎನ್ನ ಲೆಕ್ಕ ಡೆಫಿನೆಟ್ಲಿ ಎಸ್ ಪನ್ಪೆ ಆಂಡ ಆ ಪ್ರಾಮಿಸು ಇರು ರಿಪೋರ್ಟ್ ಓಕೊಂಡದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಕಾಸ್ಟ್ಯೂಮ್ ತೋದು ಇನ್ನು ಅಪಿಯರೆನ್ಸ್ ತೋದು ಯಾನ್ ಜೆನ್ವಿನ್ಲಿ ಅಂದಿತ್ತೆ ಕಿ ಓಕೆ ದಿಸ್ ಈ ಆ್ಯಕ್ಟ್ ಒಂಜಿ ಎಡ್ಡೆ ಉಪ್ಪು ಅಂದಾಂಡು ಬಟ್ I was not satisfied that much, okay, but Pramod sir pandilakane first initial 15-20 seconds onji bit edur ittar music was playing correct ade I think the choreographer has noticed that 15 seconds you were forward onji step edur ittare okay you are not going with the song but ಸೆಕೆಂಡ್ ಟೈಮ್ ಅವ್ರು ರಿಪೀಟ್ ಆನಾಗ ಲಡ್ಕೋ ಅಪ್ಪಗೇರು ಬೀಟೆಡ್ ಬರ್ತಾರೆ ಓಕೆ ಬಟ್ ಅದರ್ವೈಸ್ ಯುವರ್ ಪರ್ಫಾರ್ಮೆನ್ಸ್ ವಾಸ್ ನೈಸ್ ಇಜ್ಜಿ ಪೊಟೆನ್ಷಿಯಲ್ ಉಂಡು ಇಂಟ್ರೆಸ್ಟ್ ತೋಜೊಂದುಂಡು ಐ ಲೈಕ್ ದ ಕಾಂಬಿನೇಷನ್ ಆಫ್ ದ ಕಾಸ್ಟ್ಯೂಮ್ ದ ಅಪಿಯರೆನ್ಸ್ ದ ಗೆಟಪ್ ಎವ್ರಿಥಿಂಗ್ ವಾಸ್ ನೈಸ್ ಬಟ್ ಓನ್ಲಿ ವಿತ್ ಒನ್ ಕಂಡೀಷನ್ ಐ ವಿಲ್ ಸೇ ಎಸ್ ಇಫ್ you promise, not me, if you promise the choreographer here time kordu at a practice month better than this here month par panpunanda I'll tell you come and take this. Sure sir. Okay? Sure. Bale. This program is brought to you by Shashi Detergent Soap. Shashi Idalli Koleya Mateli. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty.